ಮಂಗಳೂರಿನ ಬನ್ಸ್ ಹಾಸ್ಟೆಲ್ ಸಮೀಪದಲ್ಲಿರುವ ಶ್ರೀರಾಮಕೃಷ್ಣ ಹೈಯರ್ ಪ್ರೈಮರಿ ಸ್ಕೂಲ್ನ 39ನೇ ವಾರ್ಷಿಕೋತ್ಸವ ಸಂಭ್ರಮದಿಂದ ನಡೆಯಿತು. ಈ ವೇಳೆ ವಿದ್ಯಾರ್ಥಿಗಳ ಸಾಂಸ್ಕೃತಿಕ ಕಾರ್ಯಕ್ರಮ ಮನರಂಜಿಸಿತು. ಮಂಗಳೂರಿನ ಹೆಸರಾಂತ ಶಿಕ್ಷಣ ಸಂಸ್ಥೆಗಳಲ್ಲಿ ಒಂದಾದ ಶ್ರೀರಾಮಕೃಷ್ಣ ಹೈಯರ್ ಪ್ರೈಮರಿ ಸ್ಕೂಲ್ನ 39ನೇ ವಾರ್ಷಿಕೋತ್ಸವ ಸಂಭ್ರಮದಿಂದ ನಡೆಯಿತು. ಶಾಲೆಯ ಗೀತಾ ಎಸ್ಎಂ ಶೆಟ್ಟಿ ಸಭಾಂಗಣದಲ್ಲಿ ನಡೆದ 39ನೇ ವಾರ್ಷಿಕೋತ್ಸವದ ಸಭಾ ಕಾರ್ಯಕ್ರಮವನ್ನು ಫಾದರ್ ಮುಲ್ಲರ್ ಮೆಡಿಕಲ್ ಕಾಲೇಜಿನ ಸಹಾಯಕ ಪ್ರಾಧ್ಯಾಪಕರಾದ ಡಾ ನಂದಕಿಶೋರ್ ಬಿ ಅವರು ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ಶಿಕ್ಷಕರು ಮಕ್ಕಳ ಜವಾಬ್ದಾರಿಯನ್ನ ರೂಪಿಸುವ ಕೆಲಸ ಮಾಡ್ತಿದ್ದಾರೆ. ಮಕ್ಕಳು ಬಹುಪಾಲು ಶಾಲೆಯಲ್ಲೇ ಕಳೆಯುತ್ತಾರೆ. ಹೀಗಾಗಿ ಮಕ್ಕಳ ಜವಾಬ್ದಾರಿ ವಹಿಸುವ ಕೆಲಸ ಶಿಕ್ಷಕರದಾಗಿರುತ್ತದೆ ಎಂದು ಅವರು ಹೇಳಿದರು. Teaching profession is one of the most difficult profession, and I must say that this school is privileged to have so many good teachers who have worked here and who have shaped the career of many students like me who are into good areas, who have done excellence in whatever field they have chosen. So I can still remember that whatever the education, the moral education, the discipline, the cleanliness, the part, and how to arrange, how to mingle with the people, all these education have been given in this school, and it has helped me immensely in order to become a good individual. Teacher has to give good instruction. He should encourage the students. He should praise them whenever they have done good achievements. ಬಳಿಕ ಬಂಟರಾಯನೆ ನಾಡವರ ಮಾತೃ ಸಂಘದ ಪ್ರಧಾನ ಕಾರ್ಯದರ್ಶಿ ವಸಂತ್ ಶೆಟ್ಟಿ ಅವರು ಮಾತನಾಡಿ, ಮನೆಯಿಂದಲೇ ಮಕ್ಕಳಿಗೆ ಶಿಕ್ಷಣ ಲಭಿಸಬೇಕು, ವಿದ್ಯಾರ್ಥಿಗಳ ಬಗ್ಗೆ ಪೋಷಕರು ನಿಗಾ ವಹಿಸಿಕೊಳ್ಳಬೇಕು ಎಂದರು. ಮಕ್ಕಳಿಗೆ ಅವರಿಗೆ ಏನು ಗೊತ್ತಿಲ್ಲ, ನೀವು ಯಾವ ರೀತಿ ಮಾಡ್ತೀರಾ, ಮಣ್ಣಿನ ಕ್ಲೇ ಮಾಡಿದಾಗ ಆಚೆ ತಿರುಗಿಸಿದ್ರೆ ಆಚೆ ಹೋಗ್ತಾರೆ, ಈಚೆ ತಿರುಗಿಸಿದ್ರೆ ಈಚೆ ಹೋಗ್ತಾರೆ. ಅವರಿಗೆ ನೀವು ಮತ್ತೆ ನಿಮ್ಮ ಕರ್ತವ್ಯ, ಪೇರೆಂಟ್ಸ್ ಕರ್ತವ್ಯ. ಡಾಕ್ಟರ್ ಕಿಶೋರ್ ಚಂದ್ರ ಹೇಳಿದರು ಏನಂತ ಹೇಳಿದರೆ, ನೀವು ಮಕ್ಕಳ ಹತ್ರ ಮೊಬೈಲ್ ಅಥವಾ ಸಣ್ಣ ಮಕ್ಕಳು, ಒಮ್ಮೆ ನಾನು ಎಷ್ಟೋ ಸಲ ನೋಡಿದೆ, ಮಕ್ಕಳು ಕೂಗುವಾಗ ಸಣ್ಣ ಮಕ್ಕಳು ಊಟ ಮಾಡುವುದಿಲ್ಲ ಅಂತ ಹೇಳಿ ತೆಗೆದು ಮೊಬೈಲ್ ಒಂದು ಆನ್ ಮಾಡಿದ್ರು, ಒಂದು ಸ್ಕ್ರೀನಲ್ಲಿ ಎನ್ಆಫ್ಜಿ ಪಿಕ್ಚರ್ ತೋರಿಸಿಕೊಳ್ಳಲಿಕ್ಕೆ ಶುರು ಮಾಡಿ. ಆ ಮಗು ಮತ್ತೆ ಪ್ರತಿದಿನ ಮೊಬೈಲ್ ನೋಡಿ ಮಾತ್ರ ಊಟಕ್ಕೆ ಅಥವಾ ಟಿ ವಿ ಆನ್ ಮಾಡಿದ್ರು. ಮಕ್ಕಳು ಎದುರು ಊಟ ಬಾ ಊಟ ಮಾಡು ಅಂತ ಹೇಳಿ ಟಿ ವಿ ಆನ್ ಮಾಡಿ ಹೇಳಿದರು. ಇಂಥ ಪ್ರತಿಯೊಂದು ಹಾಗೆ ನೀವು ದಯವಿಟ್ಟು ಮಾಡಬೇಡಿ. ಅವರಿಗೆ ಇದು ಒಮ್ಮೆ ಅಭ್ಯಾಸ ಆದರೆ ಮಕ್ಕಳ ತಪ್ಪಿಲ್ಲ. ಆ ಮಕ್ಕಳಿಗೆ ಈ ಒಂದು ನೀವು ಪಾಠ ಕಲಿಸಿದವರು ನೀವು, ಅದನ್ನು ಬಿಡಲಿಕ್ಕೆ ಮತ್ತೆ ಕೇಳುವುದಿಲ್ಲ ಮಕ್ಕಳು. ಅದರಿಂದ ಆದಷ್ಟು ದೂರ ಇದೆ. ಈ ವೇಳೆ ಶಾಲಾ ಮುಖ್ಯೋಪಾಧ್ಯಾಯಿನಿ ಉಷಾ ಎಸ್ ಶೆಟ್ಟಿ ಅವರು 2018-19ನೇ ಸಾಲಿನ ವಾರ್ಷಿಕ ವರದಿಯನ್ನ ಮಂಡಿಸಿದ್ರು. Quiz was conducted for the students of standard 4th to 7th by Byju's Discovery School Super League 2018. Danush Kadri standard 4th, Kripa SK standard 5th, Nitin R. Kadri, Standard 6, and Aishwarya Rao of Standard 7th won prize in the school level. Aishwarya of Standard 7 and Kripa SK of Standard 5th are qualified for the second district level of inter-school quiz competition. ಈ ವೇಳೆ ಶಿಕ್ಷಕ ರಕ್ಷಕ ಸಂಘದ ಅಧ್ಯಕ್ಷೆ ಹೇಮಲತಾ, ಹೈಸ್ಕೂಲ್ನ ಮುಖ್ಯ ಶಿಕ್ಷಕಿ ಶೋಭಾ ಶೆಟ್ಟಿ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು. ನಾಗೇಶ್ ಕಾವೂರು, V4 News 24/7 ಮಂಗಳೂರು.